ಐದಾರು ದಿನಗಳಿಂದ ಎಡೆಬಿಡದೆ ಸುರಿತಾ ಇರುವ ಭಾರಿ ಮಳೆಯಿಂದ ಸೌಪರ್ಣಿಕ ನದಿ ನೀರಿನ ಮಟ್ಟ ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ನದಿಯ ಸಮೀಪದಲ್ಲಿರುವಂತಹ ಊರುಗಳಾದ ಸಾಲ್ಬುಡ, ನಾವುಂದ, ಬಡಾಕೆರೆ, ಮರವಂತೆ, ಚಿಕ್ಕಳ್ಳಿ, ಪಡುಕೋಣೆ, ಅರೆಹೊಳೆ ಮುಂತಾದ ಪ್ರದೇಶಗಳು ಮುಳುಗಡೆ ಆಗಿದ್ದು, ಅಲ್ಲದೆ ಸಾವಿರಾರು ಎಕರೆ ಕೃಷಿ ಭೂಮಿಗಳು ನೆರೆಯಿಂದ ಸಂಪೂರ್ಣ ಜಲಾವೃತವಾಗಿದೆ. ಸ್ಥಳೀಯರು ಇದೀಗ ಜಾನುವಾರುಗಳನ್ನು ಸಾಗಿಸಲು ಹರಸಾಹಸ ಪಡ್ತಾ ಇದ್ದು, ಈಗಾಗಲೇ ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕೂರ್ಮಾರಾವ್ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಅಲ್ಲದೆ ಜನತೆಗೆ ತೊಂದರೆಯಾಗದಂತೆ ತುರ್ತು ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಅವರಿಗೆ ಸೂಚನೆಯನ್ನು ನೀಡಿದ್ದಾರೆ. ಈಗಾಗಲೇ ಸುಮಾರು 30ರಿಂದ 40 ಹೆಕ್ಟೇರ್ ಕೃಷಿ ಭೂಮಿ ಜಲಾವೃತಗೊಂಡಿದ್ದು, 100ಕ್ಕೂ ಹೆಚ್ಚು ಮನೆಗಳು ನೀರಿನಲ್ಲಿ ಮುಳುಗಡೆಗೊಂಡಿತ್ತು. ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ತೋಡುಗಳನ್ನು ಹೂಳೆತ್ತುವ ಕಾರ್ಯ ಮಾಡಬೇಕು. ಜನರಿಗೆ ದಿನನಿತ್ಯ ಬೇಕಾಗುವ ಆಹಾರ ಸಾಮಗ್ರಿಗಳನ್ನು, ವೈದ್ಯಕೀಯ ಸವಲತ್ತುಗಳನ್ನು ನೀಡಬೇಕು ಎಂದು ಮನವಿಯನ್ನು ಮಾಡಿದರು. ತಹಶೀಲ್ದಾರ್ ಕಿರಣ್ ಗೌರೈ, ಬೈಂದೂರು ರಾಜಸ್ವಿ ಮಂಜುನಾಥ, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೃಷಿ ಜಮೀನುಗಳು, ತೆಂಗಿನ ತೋಟ, ಅಡಿಕೆ ತೋಟ, ಭತ್ತ ಬೆಳೆ ಸುಮಾರು 25-30 ಹೆಕ್ಟೇರ್ಗಿಂತ ಜಾಸ್ತಿ ಕೃಷಿ ಭೂಮಿ ಇದೆ ಇಲ್ಲಿ. ನಾನು ಹೇಳ್ತೇನೆ, ಲಾಸ್ಟ್ ಟೈಮಿಂದ ಜನ ಒಕ್ಕೊರನ್ನ ಒಂದು ಮನವಿ ಮಾಡ್ತಾ ಇದ್ದಾರೆ. ಅದನ್ನು ಆ ಕೃಷಿ ಭೂಮಿಗೆ ಏನಾದ್ರು ಒಂದು ತಾತ್ಕಾಲಿಕವಾಗಿ ಮಾಡಿ, ಅದಕ್ಕೆ ಪರ್ಮನೆಂಟಾಗಿ ಏನೋ ಸೊಲ್ಯೂಷನ್ ಮಾಡಿ ಅಂತ ಹೇಳಿದ್ದಾರೆ. ಈ ತೋಡನ್ನು 1.5 ಕಿಲೋಮೀಟರ್ ವ್ಯಾಪ್ತಿಯ ತೋಡುಗಳನ್ನು ಹೂಳೆತ್ತಿ ಅದನ್ನ ಸರಿಯಾಗಿ ಮಾಡಿದರೆ ಅದಕ್ಕೆ ಬೇಸಿಗೆಗಾಲದಲ್ಲಿ ನಾವು ಅದಕ್ಕೆ ಸುಗ್ಗಿ ಮಾಡ್ಬೋದು, ಆ ಥರ ಭತ್ತ ಬೆಳಿಬೋದು. ಅದೇ ರೀತಿ ಮಾನ್ಯ MP ಅವ್ರಿಗೆ ಕೈ ಮುಗಿದು ಬಿಡ್ತೀನಿ, ನೀವು ಇವಾಗ ಬರ್ತಾ ಇದ್ದೀರಾ, ಕರಾವಳಿ ಪ್ರದೇಶ ಬರ್ತಾ ಇದ್ದೀರಾ, ನೀವು ಕಡಲ್ ಕೊರತೆ ಆಗಿದೆ, ಪಾಪ ಜನ ಅವರಿಗೂ ಸಮಸ್ಯೆ ಆಗಿದೆ, ಬರ್ತೀರಾ. ಹೌದು, ಈ ಥರ ರೈತ ನಾಯಕರು ಇದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ ತುಂಬ ಗೌರವ ಇದೆ ಈ ಭಾಗದ ಜನರಿಗೆ. ದಯವಿಟ್ಟು ನೀವು ಇವತ್ತು ಈ ಕೃಷಿ ಭೂಮಿ ಮುಳುಗಡೆ ಆಗಿದೆ, ಜನರಿಗೊಂದು ಸಮಾಧಾನ ಹೇಳುವ ರೀತಿಯಲ್ಲಿ ನೀವು ಬಂದು ಹೋಗಿ